ಈಗ ಮೋದಿಯವರು ಕೂಡ ಈಗಿನ ಮೊನ್ನೆ ಫಲಿತಾಂಶದಿಂದ ಸ್ವಲ್ಪ ಅವರಿಗೆ ಎಚ್ಚರಿಕೆ ಬರೋ ಸಂದರ್ಭ ಉಂಟು. ಅವರ ಆರ್ಥಿಕ ಸುಧಾರಣೆಯನ್ನು ಹೆಚ್ಚಿನ ವೇಗದಲ್ಲಿ ಮಾಡಬಹುದು. ರಾಮ ಮಂದಿರ ನಿರ್ಮಾಣವನ್ನು ಮಾಡಬಹುದು. ಯಾಕೆಂದರೆ ಹಿಂದೂ ಜನರದ್ದು ಉತ್ಸಾಹ ಬೆಳೀಲಿಕ್ಕೆ ಮಾಡಬಹುದು. ಅಥವಾ ಬೇರೆ ಪಕ್ಷದ ಜೊತೆಗೆ ಮೈತ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಮಾಡದಿದ್ದರೂ ಇರ್ಬೋದು. ಆದರೆ ಬೇರೆ ಪಕ್ಷ ಯಾವುದು? ಶಿವಸೇನೆ ವಿರೋಧ ಇಲ್ಲ ರಾಮ ಮಂದಿರ ಅವರದ್ದು. ಬಿ ಜೆ ಪಿಗಿಂತಲೂ ಹೆಚ್ಚು ಉತ್ಸಾಹ ಇದೆ. ಇವರು ಇತರ ಪಕ್ಷದವರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಬೇಕು. ಮೋದಿಯವರು ಶಿವಸೇನೆ ಜೊತೆಗೆ ಒಳ್ಳೆಯ ಸಂಪರ್ಕ ಇಟ್ಟುಕೊಳ್ಬೇಕು. ಅವರು ಸ್ವಲ್ಪ ಅತಡೆಗಳಿಂದ ಹಾರಾಡ್ತಾರೆ. ಆದರೂ ಅಣ್ಣ ತಮ್ಮನಲ್ಲಿ ಇರುವಂತೆ ತಮ್ಮ ಸಮಾನವಾದ ವಿಚಾರವುಳ್ಳ ಪಕ್ಷಗಳ ಜೊತೆಗೆ ಮೈತ್ರಿಗೆ ಹೆಚ್ಚು ಒತ್ತು ಕೊಡಬೇಕು. ಈಗ ಚಂದ್ರಬಾಬು ಅವರನ್ನು ವಿರೋಧ ಕೊಟ್ಟುಕೊಂಡು ಅದರಿಂದ ಮತ್ತಷ್ಟು ತೊಂದರೆಯಾಯಿತು. ಅವರಿಗೆ ಬಹಳ ಹಠ ಹಿಡಿದು ಬಿ ಜೆ ಪಿಯನ್ನು ಬಗ್ಗು ಬಡಿಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯವರು ಇತರ ಪಕ್ಷಗಳ ಜೊತೆಗೆ 5 ವರ್ಷ ಯಾವುದೇ ಘರ್ಷಣೆ ಆಗದ ರೀತಿಯಲ್ಲಿ ಭಾಳ ಎಚ್ಚರಿಕೆಯಿಂದ ವಹಿಸಿದ್ದರು. ಅದೇ ರೀತಿ ಇವರು ಕೂಡ ವಾಜಪೇಯಿಯವರ ನೀತಿಯನ್ನು ಅನುಸರಿಸಬೇಕು. ಕಷ್ಟ ಬಿಹಾರದಲ್ಲಿ ಆಗಿತ್ತು, ಅಲ್ಲಿ ಸೋಲಬೇಕಾಯಿತು. ಇದು ಸ್ವತಂತ್ರ ಇದಿಲ್ಲ, ಘಟನೆ ಇಲ್ಲ, ಆದರೂ ಸೋಜಿದೆ ಬಿ ಜೆ ಪಿ. ಇನ್ನು ಹೆಚ್ಚು ಎಲ್ಲ ಪಕ್ಷಗಳು ಸೇರಿದರೆ ಮತ್ತೂ ಕಷ್ಟ ಆಗುತ್ತೆ. ಈ ರಾಮ ಮಂದಿರದ ತಮ್ಮ ಬೇಡಿಕೆಗೆ ಮೊನ್ನೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಹೇಗೆ ಅದು ಪೂರಕ ಆಗ್ಬೋದಾ ಅಥವಾ? ಅದು ಪೂರಕ ಆದರೂ ಆಗಬಹುದು ಅಂತ. ಯಾಕೆಂದರೆ ಇನ್ನೂ ಜನಬೆಂಬಲ ಪಡೆಯಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ರಾಮ ಮಂದಿರ ಆಗಬಹುದು ಅಂತ ನನ್ನ ನಿರೀಕ್ಷೆ. ಇದು ದೇವರೀತಿ. ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಕೇಂದ್ರಕ್ಕೆ ಸಂಬಂಧಪಟ್ಟದ್ದೆಲ್ಲ. ಆದರೆ ಮೋದಿಯವರ ಬಗ್ಗೆ ಹಿಂದೆ ಇದ್ದಷ್ಟು ನಿರೀಕ್ಷಣೆ ಈಗ ಇಲ್ಲ, ಕಮ್ಮಿ ಆಗಿದೆ. ಮೊದಲ ಬರುವಾಗ ಏನು ಭಾರಿ ಪರಿವರ್ತನೆ ಮಾಡ್ತಾರೆ ಅಂತ ಒಂದು ಅಷ್ಟು ಅವರ ನಿರೀಕ್ಷೆಯಷ್ಟು ಆಗಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಈ ನೋಟು ಮಾಡಿದ್ದರಿಂದ ಇದು ಎಲ್ಲ ಬ್ಲ್ಯಾಕ್ ಮಾರ್ಕೆಟು ಮತ್ತು ಭ್ರಷ್ಟಾಚಾರ ಎಷ್ಟೋ ಕಡಿವಾಣ ಆಗಿದೆ. ಆದರೆ ಅದರಿಂದ ಜನರಿಗೆ ಏನಷ್ಟು ಲಾಭ ಗೊತ್ತಾಗುವುದಿಲ್ಲ. ಆದ್ದರಿಂದ ಅವರಿಗೆ ತೊಂದರೆಯಾಗಿದೆ. ನೋಟು ಮಾಡಿದರೆ ಇದನ್ನು ನೋಟನ್ನು ಬ್ಯಾನ್ ಮಾಡಿದ್ದರಿಂದ ಸಾಮಾನ್ಯ ಜನರಿಗೂ ಸ್ವಲ್ಪ ಕಷ್ಟ ಆಗಿದೆ. ಆದರೆ ನಿಜವಾಗಿ ಅದರಿಂದ ಪ್ರಯೋಜನ ಉಂಟು. ಎಲ್ಲರೂ ಹೇಳ್ತಾರೆ ಅದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬಿದ್ದಿದೆ ಅಂತ. ಆದರೂ ಅದು ಜನಸಾಮಾನ್ಯಕ್ಕೆ ಮುಟ್ಟುವ ವಿಷಯ ಇಲ್ಲ. ಅದರಿಂದ ಅದು ಒಂದು ಕಾರಣ, ನೋಟು ಬ್ಯಾನ್ ಮಾಡಿದ್ದು ಒಂದು ಕಾರಣ. ಆಮೇಲೆ ನಿರೀಕ್ಷೆಯಷ್ಟು ಆಗಿಲ್ಲ, ಅದೊಂದು ಸಮಾಧಾನ. ಮತ್ತು ಪ್ರಾದೇಶಿಕ ವಿಚಾರಗಳು ಎಲ್ಲ ಸೇರಿ ಆಗಿದೆ. ಅದು ಮೋದಿಯವರೇ ಮೋದಿಯವರಷ್ಟು ಸಾಮರ್ಥ್ಯ ಇಲ್ಲ. ಅವರು ವಿಶೇಷವಾಗಿ ರಾಜಕಾರಣ, ಯೋಗಿಯವರು ರಾಜಕಾರಣದಲ್ಲಿ ಅವರು ಧಾರ್ಮಿಕ ಸಂತರು. ಇಷ್ಟು ಮಾಡಿದ್ದೇ ಅವರು ವಿಶೇಷ. ಅದರಿಂದ ಇದು ಹೇಗೆ ಆದೀತು ಅಂತ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಕೂಡ ಭವಿಷ್ಯ ಎಲ್ಲ ಸತ್ಯ ಆಗಿದೆ, ಹೆಚ್ಚಿನ ಅಂಶ ಸತ್ಯ ಆಗಿದೆ. ಅದರಿಂದ ನಾನು ಆ ಬಗ್ಗೆ ಯಾವುದೇ ನನ್ನ ಅಭಿಪ್ರಾಯ ಕೊಡುವುದಿಲ್ಲ. ಹೇಗೂ ಆಗ್ಬೋದು, ಒಳ್ಳೆಯದು. ಬಿ ಜೆ ಪಿಗೂ ಅನುಕೂಲ ಆಗ್ಬೋದು, ಪ್ರತಿಕೂಲವೂ ಆಗ್ಬೋದು.